ಹೋರಾಟ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಜನಪರವಾಗಿರುವಂತಹ ಹೋರಾಟ ಯಾಕೆಂತ ಹೇಳಿದ್ರೆ, ಬಹುಶಃ ಇವತ್ತು ಕಳೆದ 4 ವರ್ಷಗಳಿಂದ ಕರ್ನಾಟಕದಲ್ಲಿ ತನ್ನ ಅಧಿಕಾರ ನಡೆಸುವಂತಹ ಬಿಜೆಪಿ ಸರ್ಕಾರ ಜನವಿರೋಧಿ ಸರ್ಕಾರವಾಗಿದ್ದುಕೊಂಡು ಜನರನ್ನು ಇವತ್ತು ಅತ್ಯಂತ ಸಂಕಷ್ಟಕ್ಕೊಳಪಟ್ಟು ಇವತ್ತು ಬಹುಶಃ ಯಾರಿಗೂ ಕೂಡ ನೆಮ್ಮದಿಲ್ಲದಂತ ಪರಿಸ್ಥಿತಿ ಆಗಿದೆ. ಈ ಸರ್ಕಾರವನ್ನು ಕಿತ್ತು ಬಿಸಾಡುವುದೇ ಈ ಹೋರಾಟದ ಮುಖ್ಯ ಗುರಿಯಾಗಿದೆ. ಆ ಹೋರಾಟಕ್ಕೆ ತಾವೆಲ್ಲರೂ ಕೂಡ ತನ್ನ ಬೆಂಬಲ ಇವತ್ತು ಕೊಡ್ತಾ ಇದ್ದೀರಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ತಾವು ಹಾಕುವಂತ ಪ್ರತಿಯೊಂದು ಹೆಜ್ಜೆ, ಈ ಹೋರಾಟಕ್ಕೆ ಕೊಡುವಂತ ಪ್ರತಿಯೊಂದು ಬೆಂಬಲ ಕೂಡ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ BR ಅಂಬೇಡ್ಕರ್ ಸಂವಿಧಾನಕ್ಕೆ ಇರುವಂತಹ ಸರ್ಕಾರ ಮಹಾತ್ಮ ಗಾಂಧೀಜಿಯ ಕನಸಿನ ಸರ್ಕಾರ ಬಂದು ನಿಲ್ತಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ರೀತಿಯ ಒಂದು ಹೋರಾಟ ಇವತ್ತು ನಮ್ಮಿಂದ ಆಗಬೇಕಾಗ್ತದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ನಾಯಕರು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಗಳು ಏನಿದೆ ಬಹಳ ಸ್ಪಷ್ಟವಾಗಿ ನಿಮಗೆ ತಿಳಿಸಲಿಕ್ಕಿದ್ದಾರೆ. ಬಹುಶಃ ನಮ್ಮ ಪಕ್ಷದ ರಾಯಭಾರಿಗಳು ಯಾರಂತ ಹೇಳಿದ್ರೆ, ನಮ್ಮ ಪಕ್ಷದ ರಾಯಭಾರಿಗಳು ತಾವೆಲ್ಲರೂ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಕೂಡ ನಮ್ಮ ನಾಯಕರು ಇವತ್ತು ನಿಮ್ಗೆ ಏನು ಹೇಳ್ತಾರ ಅದನ್ನು ಸಮರ್ಪಕವಾಗಿ ಜನರ ಮುಂದೆ ಹೇಳಿ ಬಹುಶಃ ಬಿಜೆಪಿಯನ್ನು ಸೋಲಿಸಿ ಎಲ್ಲಾ ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನು ಅತ್ಯಧಿಕ ಬಹುಮತ ಗೆಲ್ಲಿಸಿ ಇವತ್ತು ದೊಡ್ಡ ಮಟ್ಟಕ್ಕೆ ಶಕ್ತಿ ಕೊಡುವ ಕೆಲಸ ನಿಮ್ಮೆಲ್ಲರಿಂದ ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತದ್ದು. ಕಾಂಗ್ರೆಸ್ ಪಕ್ಷದ ಹೋರಾಟ, ಪ್ರಜಾಧ್ವನಿಯ ಇವತ್ತು ಹೋರಾಟ ಯಾಕೆ ಇದೆ ಅಂತ ಹೇಳಿದ್ರೆ, ಅದು ನಮ್ಗೆ ಮತ್ತು ನಿಮ್ಗಾಗಿ ಅಲ್ಲ, ಭವಿಷ್ಯದ ಭಾರತಕ್ಕಾಗಿ, ಭವಿಷ್ಯದ ನಮ್ಮ ಮಕ್ಕಳಿಗಾಗಿ ಉತ್ತಮವಾದ ಸಮಾಜ ಮತ್ತು ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ ನಿರ್ಮಾಣ ಆಗಬೇಕಾದ್ರೆ ಅದು ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ನಮ್ಗೆಲ್ಲರಿಗೆ ಬೇಕು, ಈ ರಾಜ್ಯದ ಪ್ರದೇಶ ಜನರಿಗೆ ಅತಿ ಅಗತ್ಯವಾಗಿ ಬೇಕಾಗಿದ್ದು ನೆಮ್ಮದಿ ಮಾತ್ರ. ಎಲ್ಲಿ ನೆಮ್ಮದಿ ಬರಬೇಕಾದ್ರೆ ನಮಗೆ ಅದು ಸೌಹಾರ್ದತೆಯ ವಾತಾವರಣ ಇರಬೇಕು. ಸೌಹಾರ್ದ ವಾತಾವರಣ ಇರಬೇಕಾದ್ರೆ ಅದು ಎಲ್ಲರೂ ಕೂಡ ಜೋಡಿಸುವಂತ ವಾತಾವರಣ ನಿರ್ಮಾಣ ಮಾಡಬೇಕು. ಎಲ್ಲರನ್ನು ಪ್ರೀತಿಸಿ ಜೋಡಿಸುವಂತ ಏಕೈಕ ಪಕ್ಷ ಇದ್ರೆ ಅದು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಅಂತ ನಾವು ಇವತ್ತು ಹೆಮ್ಮೆಯಿಂದ ಹೇಳುವಂತ ಅವಕಾಶ ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಬಹುಶಃ ಇವತ್ತು ಸೋದರತೆ ಸಮಾಜಕ್ಕಾಗಿ, ಭದ್ರತೆ ಸಮಾಜಕ್ಕಾಗಿ, ನೆಮ್ಮದಿಯ ಸಮಾಜಕ್ಕಾಗಿ ನಾವೆಲ್ಲರೂ ಕೂಡ ಮತ್ತೆ ಕಾಂಗ್ರೆಸ್ ಅಂತ ತರಲಿಕ್ಕೆ ಆಡಬೇಕಾಗ್ತದೆ. ಬಿಜೆಪಿ ಕಳೆದ 4 ವರ್ಷದಲ್ಲಿ ಇವತ್ತು ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ತಾರೆ. ನಾನಂತಕ್ಕೆ ಹೇಳಿದ್ದೇನೆ, ಡಬಲ್ ಇಂಜಿನ್ ಸರ್ಕಾರದ ಫ್ಯೂಲ್ ಇದೆ ಅಲ್ಲ, ಅದು ಕಮ್ಯುನಲ್ ಫ್ಯೂಲ್ ಆಗಿದೆ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ. ಡಬಲ್ ಇಂಜಿನ್ ಸರ್ಕಾರ ಯಾವ ಹೊಗೆ ಬರ್ತದೆ ಅದು ವಿಷಕಾರಿ ಹೊಗೆ ಅಂತ ಹೇಳಲಿಕ್ಕೆ ನಾವು ಇವತ್ತು ಇಚ್ಛಿಸುವಂತದ್ದು. ಡಬಲ್ ಇಂಜಿನ್ ಸರ್ಕಾರದ ಇಂಜಿನ್ ಕಟ್ಟಿದೆ, ಜನಸಾಮಾನ್ಯರ ಕಣ್ಣೀರಿನ ಮಳೆ ರಕ್ತದಲ್ಲಿ ಇದನ್ನು ತೆಗೆದು ಬಿಸಾಡುವಂತ ಜವಾಬ್ದಾರಿ ಅದು ನಮ್ಗೆ ನಿಮ್ಗೆಲ್ಲರಿಗೂ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತದ್ದು. ಅಧಿಕಾರಕ್ಕೆ ಬಂದ ನಂತರ ಜನಪರವಾಗಿ ಒಂದೇ ಒಂದು ಕಾರ್ಯಕ್ರಮ ಕೂಡ ಈ ಬಿಜೆಪಿ ಸರ್ಕಾರದ ಆಗಲಿಲ್ಲ. ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಕೊಟ್ಟಂತ ಹಲವಾರು ಯೋಜನೆಗಳನ್ನು ಇವತ್ತು ನಿಲ್ಲಿಸುವಂತ ಕೆಲಸ ಇವತ್ತು ಮಾಡಿದ್ದಾರೆ. ಹಸಿದ ಹೊಟ್ಟೆಯಲ್ಲಿ ಯಾರು ಕೂಡ ಕೆಲಸ ಮಾಡಬಾರ್ದು, ಹಸಿದ ಹೊಟ್ಟೆಯಲ್ಲಿ ಯಾರು ಕೂಡ ಇವತ್ತು ಕಲಿಬಾರ್ದು ಎಂಬ ಉದ್ದೇಶದಿಂದ ಇಂದಿರಾ ಕ್ಯಾಂಟೀನ್ ತಂದಿದ್ರೆ ಆ ಇಂದಿರಾ ಕ್ಯಾಂಟೀನ್ ಮುಚ್ಚುವಂತ ಸರ್ಕಾರಕ್ಕೆ ನಾವು ಮಾನವೀಯತೆ ಸರ್ಕಾರ ಅಂತ ಹೇಳಲಿಕ್ಕೆ ನಾನು ಇವತ್ತು ಸಾಧ್ಯವಿದೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ 1,20,000 ರೂಪಾಯಿ ಯಾರೆಲ್ಲ ಇವತ್ತು ಇನ್ಕಮ್ ಒಳಗಡಿದೆ ಅವರೆಲ್ಲರೂ ಕೂಡ BPL ಕಾರ್ಡ್ ತಗೊಂಡು ಹೋಗಿ ಅಂತೇಳಿ 5 ನಿಮಿಷದ ಅರ್ಜಿ ತಗೊಂಡು 10 ನಿಮಿಷ ಅರ್ಜಿ ಕೊಡುವಂತ BPL ಕಾರ್ಡ್ ಕೊಡುವಂತ ಪರಿಸ್ಥಿತಿಯನ್ನು ತಾವಿತ್ತು ನಿಲ್ಲಿಸಿ ಒಬ್ಬನಿಗೆ ಒಂದು BPL ಕಾರ್ಡ್ ಕೊಡುವ ಸರ್ಕಾರ ಒಂದು ಜನಸಾಮಾನ್ಯ ಸರ್ಕಾರ ಹೇಳುವಂತ ಯೋಗ್ಯತೆ ಇವತ್ತು ಹೇಳ್ಬೇಕಾಗ್ತದೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅಂತ್ಯ ಸಂಸ್ಕಾರಕ್ಕೆ ಅಂತ 5,000 ರೂಪಾಯಿ ಇಟ್ಟಿತ್ತು. ಯಾಕೆಂತ ಹೇಳಿದ್ರೆ ನಮ್ಮ ಸಮಾಜದ ಅತ್ಯಂತ ನಿರ್ಗತಿಕರು ಮತ್ತು ಅತ್ಯಂತ ಕಷ್ಟದಲ್ಲಿದ್ದವರು ಅವರ ಮನೆಯಲ್ಲಿ ಯಾರು ತೀರಿ ಹೋದರೆ ಆ ಅಂತ್ಯ ಸಂಸ್ಕಾರಕ್ಕಾಗಿ ಇನ್ನೊಬ್ಬನ ಬಲಿಗಾಗಿ ಕೈ ಚಾಚಬಾರ್ದು. ಆ ಬಡವನ ಅಂತ್ಯ ಸಂಸ್ಕಾರ ಅತ್ಯಂತ ಗೌರವಪೂರಿತ ಆಗ್ಬೇಕಂತ ಹೇಳಿ ಇವತ್ತು ನಾವು 5,000 ಇಟ್ಟಂತ ಯೋಜನೆಯನ್ನು ಈ ಬಿಜೆಪಿ ರದ್ದುಪಡಿಸುತ್ತಿದ್ರೆ ಇದು ಕರುಣೆ ಇದೆ ಅಂತ ಸರ್ಕಾರದ ಮೇಲಿಕ್ಕೆ ಸಾಧ್ಯವಿದೆ. ಆದ ಕಾರಣ ಕರುಣೆ ಇಲ್ಲದಂತ, ಮಾನವೀಯತೆ ಇಲ್ಲದಂತ ಒಂದು ಸರ್ಕಾರವಾಗಿ ಇವತ್ತು ನಿತ್ಯ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಬಹುಶಃ ಇವತ್ತು ಜನಸಮ್ಮ ಇಲ್ಲಿ ಎಲ್ಲ ನಮ್ಮ ನಾಯಕರು ಬಹಳಷ್ಟು ತಮಗೆ ಹೇಳಲಿಕ್ಕೆ ಇರುವಂತ ಅವಕಾಶ ಆಗ್ತದೆ. ನಾನೆಲ್ಲ ನಮ್ಮ ಬೂತ್ ಮಟ್ಟದ ನಾಯಕರಿಗೆ ಕಾರ್ಯಕರ್ತರ ಹೇಳಿಕೆ ಹೆಚ್ಚಿಸಿದ್ದೇನೆ. ದಯವಿಟ್ಟು ಭವಿಷ್ಯದ ಭಾರತಕ್ಕೆ ಆಲೋಚನೆ ಮಾಡಿಕೊಂಡು, ನಿಮ್ಮ ಮಕ್ಕಳ ಭವಿಷ್ಯನ ಆಲೋಚನೆ ಮಾಡಿಕೊಂಡು ಪ್ರತಿ ಬೂತ್ ಮಟ್ಟದಲ್ಲಿ ಕೂಡ ಮುಂದಿನ ಚುನಾವಣೆವರೆಗೆ ತಾವೆಲ್ಲರೂ ಕೂಡ ನಿದ್ದೆ ಮಾಡದೆ ಸರ್ವನ್ ಕೂಡ ವಿಶ್ವಾಸ ಪಡೆದುಕೊಂಡು ನಾವೆಲ್ಲ ಜಾತಿ ಎಲ್ಲ ಮತ್ತೆಲ್ಲ ವರ್ಗದವರು
ಒಂದೇ ತಾಯಿಯಲ್ಲಿ ಬಾಳುವಂತಹ ಸಮಾಜ ನಿರ್ಮಾಣ ಮಾಡೋ ಜವಾಬ್ದಾರಿ ಅದು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬೇರೆ ಪಕ್ಷ ಏನೇ ಅವ್ರಿಗೆ ಬಹುಶಃ ಇವತ್ತು ದ್ವೇಷ ಭಾಷಣ ಯಾವುದೇ ಭಾಷಣ ಮಾಡಬಹುದು. ನಾವು ಸೌಹಾರ್ದತೆ ಮಾತನಾಡೋಣ ಅಂತ ಹೇಳಲಿಕ್ಕೆ ಸೌಹಾರ್ದತೆ ಮತ್ತು ಅಭಿವೃದ್ಧಿ ನಾವು ಜನತೆಗೆ ಹೇಳ್ತಾ ಇದ್ದೇವೆ. ಶಾಂತಿ ನಮ್ಮ ಕೈಯಲ್ಲಿ ಕೊಡಿ, ಅಭಿವೃದ್ಧಿ ನಿಮ್ಮ ಕಾಲಬುಡಿಕೆ ಮುಟ್ಟಿಸುವಂತ ಜವಾಬ್ದಾರಿ ಅದು ನಮ್ಮ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮೀನುಗಾರಿಕರಿಗಾದಂಥ ಮೋಸಗಳು, ಯುವಕರಿಗಾದಂಥ ಕಡಲ್ ಕೊರತೆ ಎಲ್ಲ ಕೂಡ ನಾಯಕರನ್ನು ವಿವರಿಸಿದ್ದ ಕಾರಣ ನಾನು ದೀರ್ಘವಾಗಿ ಮಾತಾಡದೆ. ಬಹುಶಃ ಯಾರೆಲ್ಲ ಭಾಗವಹಿಸಿದ್ದೀರಾ ನಿಮ್ಗೆಲ್ಲರಿಗೂ ನನ್ನ ವಿಶೇಷವಾದ ಧನ್ಯವಾದ ಸಲ್ಲಿಸಿಕೊಂಡು ನಾವೆಲ್ಲರೂ ಕೂಡ ಜೊತೆಯಾಗಿ ಮುಂದೆ ಹೋಗುವ. ನಾವು ಮುಂದೆ ಹೋಗುವಂತ ಯಾರು ಹಿಂದೆ ಉಳಿದಿದ್ದಾರೆ ಅವನ ಕೈ ಹಿಡಿದು ಮುಂದೆ ತಗೊಂಡು ಜವಾಬ್ದಾರಿ ಹಮ್ಮಿಕೊಳ್ಳಲು ಹೇಳಿಕೊಳ್ತಾ 8ಕ್ಕೂ 8 ಕ್ಷೇತ್ರವನ್ನು ಗೆಲ್ಲಿಸಿ ಕರ್ನಾಟಕ ರಾಜ್ಯದಲ್ಲಿ ಜಿಲ್ಲೆಯ ಗೌರವವನ್ನು ಹೆಚ್ಚಿಸುವಂತ ಕೆಲಸ ನಾವೆಲ್ಲರೂ ಕೂಡ ಮಾಡುವಂತ ಹೇಳಿಕೊಳ್ತಾ ಮತ್ತೊಮ್ಮೆ ಜಿಲ್ಲಾ ಅಧ್ಯಕ್ಷರಿಗೂ ಇದನ್ನು ಸಂಘಟನೆ ಮಾಡಿದ ಪ್ರತಿಯೊಬ್ಬರಿಗೂ ಕೂಡ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಸಲ್ಲಿಸಿ ಎಲ್ಲ ಹಿರಿಯರಿಗೆ ನಾನು ಸ್ವಾಗತಿಸಿ